ಬೆಳ್ಮ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗದಳ ತತ್ವಮಸಿ ಶಾಖೆದ ವತಿರ್ದು ಶ್ರೀ ರಾಮ ಮಂದಿರ ನಿರ್ಮಾಣ ಶಿಲಾನ್ಯಾಸ ಯಶಸ್ವಿಯಾದ ನಡಪಡಪಂಡದ ದೇಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿನ ಸನ್ನಿಧಾನದ ವಿಶೇಷ ಪೂಜೆ ಸಂದಾದು ಪ್ರಾರ್ಥನೆ ಸಂದಾಯರು. ಹಿಂದೂ ಪರಿಷತ್ ನಮ್ಮ ವಿಶ್ವ ಹಿಂದೂ ಪರಿಷತ್ ತತ್ವಮಸಿ ಶಾಖೆ ಬೆಳ್ಮ ಅಂಚ ರಾಮ ಮಂದಿರದ ಒಂದು ಭೂಮಿಯಲ್ಲಿ ಇಂಚನೆ ಮಹಾಮಂದಿರ ದುರ್ಗಾದೇವಿ ಸುಬ್ರಹ್ಮಣ್ಯ ಮಹಾ ಪ್ರಧಾನವಾದ ಅಯ್ಯಪ್ಪ ದೇವರು ಅಂದರೆ ಮಾತಲ್ಲ ಒಗ್ಗಟ್ಟು ಎಂದು ಪೂಜೆ ಹೊಂದಿ ಅಂಚನೆ ಅವರು ಹಿಂದೂ ಸುಖಶಾಂತಿ ಐಶ್ವರ್ಯ ಆರೋಗ್ಯದಲ್ಲಿ ಒಂದು ನಿರ್ವಹಣೆ ಮಹಾಯಾತ್ರೆ ಪೂರ್ಣ ಪ್ರಾರ್ಥನೆ. ಶ್ರೀ ರಾಮ ಮಂದಿರ ನಿರ್ಮಾಣ ಆವಡು ಪನ್ಪಿನ ಹಿಂದೂಲಿನ ಬಾರಿ ದಿನ ತಕನ ಇತ್ತೆ ನಿಜ ಆವೊಂದುಂಡು. ಅವು ಆಯ್ನಾತು ಬೇಗಡೆ ಆವಡು ಪಂಡದ ಶ್ರೀ ಅಯ್ಯಪ್ಪ ದೇವಸ್ಥಾನದ ಅರ್ಚಕರು ಬೊಕ್ಕ ಗುರುಸ್ವಾಮಿ ಶ್ರೀ ವಿಶ್ವನಾಥ್ ಕಾಯರ್ ಪಡಿಕೆ ಸನ್ನಿಧಾನದ ಪ್ರಾರ್ಥನೆ ಸಂದಾಯರು. ಬಜರಂಗದಳ ತತ್ವಮಸಿ ಶಾಖೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಖ್ಯವಾದ ನಮ್ಮ ಮಹಾಗಣದೇವರ ಮಹಾಗಣಪತಿ ಸೋಮನಾಥ ದೇವರನ್ನು ದುಂಬುದಿ ಒಂದು ಇನಿ ಅಯೋಧ್ಯೆ ನಡಪಂಚಿನ ರಾಮದೇವನ ಶಿಲಾನ್ಯಾಸ ಸಮಾರಂಭ 11 ಗಂಟೆ ಆಡಳಿತವನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲು ಈ ಮಾತಾ ಕಾರ್ಯಕ್ರಮದ ಪದಗಳು ಯಶಸ್ವಿಯಾಗಬೇಕ ಮಾತಾಡಲಿಕ್ಕೆ ದೇವರ ಸಾನ್ನಿಧ್ಯ ಪ್ರಾರ್ಥನೆ ಕಾರ್ಯಕ್ರಮ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಪದವು ಮಂತ್ರಿಗಳು ಇಂಚಿನ ಅತಿ ಶೀಘ್ರವಾದ ನಮ್ಮ ಪೂರ ಇಂಚ ಸಂಕಲ್ಪ ಮಾಡ್ತಾನ ಆ ಭವ್ಯವಾಯನ ರಾಮಮಂದಿರ ದೇವರನ್ನು ಪದೂರು ದೇವರು ನಿರ್ಮಾಣ ಮಾಡ್ತಾರೆ. ಇಡೀ ದೇಶದ ಮಾತ್ರಕ್ಕೆ ಇಡೀ ಜಗತ್ತಿಗೆ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಸದಾ ನೆಮ್ಮದಿಯನ್ನು ಕೊಡುವಂತೆ ದೇವರ ಸಾನ್ನಿಧ್ಯರು ಸದೈತು ಮಹಾಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಇಡೀ ಬೆಳ್ಮ ಗ್ರಾಮದ ವಿಶ್ವ ಹಿಂದೂ ಪರಿಷತ್ ತತ್ವಮಸಿ ಶಾಸಕರು ಬಜರಂಗದಳ ತತ್ವ ಸೇರಿಕೊಂಡು ಇಡೀ ಅಯೋಧ್ಯೆ ನಡಪಂಚಿನ ಭೂಮಿ ಶಿಲಾನ್ಯಾಸ ಕಾರ್ಯಕ್ರಮ ಪದೂರು ದೇವರ ನರೇಂದ್ರ ಮೋದಿ ತೊಂದರೆ ಜನತೆ ನೆರವೇರಿಸಲು ಮಿತ್ರ ನಡಪಂಚಿನ ಕಟ್ಟಡ ನಿರ್ಮಾಣದ ಕಾರ್ಯಕ್ರಮ ಶ್ರೀರಾಮದೇವರು ಸೀತ ಲಕ್ಷ್ಮಣ ಹನುಮಂತ ಮಾತುಗಳು ಪ್ರತಿಷ್ಠಾನದ ಇಡೀ ಜಗತ್ತಿಗೆ ಶಾದಿ ನಮ್ಮ ಅನುಗ್ರಹ ಎಂದು ಅಪ್ಪನ ಸಾನ್ನಿಧ್ಯರು ವಿಶೇಷವಾಗಿ ಪ್ರಧಾನಿ ನಿರ್ಮಾಣ ಕಾರ್ಯಕ್ರಮ ದೇವರ ಪ್ರತಿಷ್ಠಾ ಜಗತ್ತಿಗೆ ವಿಶ್ವದ ಶಾಂತಿ ಅನುಗ್ರಹ ವಿಶೇಷವಾಗಿ ಅದಲ್ಲ ಬಲೆ ಟೈಮ್ ಇದ್ದಿನ ಅದಲ್ಲ ಹೇಳಲ್ಲ ಹಿಂದೂಲಿನ ಬಾರಿ ದಿನದ ಪ್ರಾರ್ಥನೆ ಹೋರಾಟ ಇನಿ ಪ್ರತಿಫಲ ಕೊರೊಂದುಂಡು. ಶ್ರೀರಾಮ ಮಂದಿರದ ನಿರ್ಮಾಣದ ಶಿಲಾನ್ಯಾಸ ಅಯೋಧ್ಯೆಡು ಆವೊಂದುಂಡು. ಶಿಲಾನ್ಯಾಸ ನಿರ್ವಿಘ್ನವಾದ ನಡಪಡು ಆಯ್ನಾತು ಬೇಗ ಶ್ರೀರಾಮ ಮಂದಿರ ನಿರ್ಮಾಣ ಆವಡು ಪಂಡದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾರೈಸಿರು. ಆರಾಧ್ಯ ದೇವರನ್ನ ಮನಸ್ಸ ಸ್ಮರಿಸುತ್ತಾ ಎಲ್ಲ ಪರಿವಾರ ದೇವರನ್ನ ಮನಸ್ಸ ಸ್ಮರಿಸುತ್ತಾ ನಮ್ಮೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಒಂದು ಐತಿಹಾಸಿಕವಾದ ಒಂದು ಸಂಭ್ರಮದ ದಿನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳ ಮುಖ್ಯವಾಗಿ ಶ್ರೀರಾಮದೇವರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇಂದು ನಡೆಯಲಿರುವಂತಹ ಒಂದು ಶ್ರೀರಾಮದೇವರ ಭವ್ಯ ಮಂದಿರದ ಶಿಲಾನ್ಯಾಸದ
ಒಂದು ಶುಭ ಸಂದರ್ಭದ ದಿವಸ ಇವತ್ತು. ನಮ್ಮ ದೇರಳಕಟ್ಟೆ ಬೆಲ್ಮದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತತ್ವಮಸಿ ಶಾಖೆಯ ನಮ್ಮೆಲ್ಲ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಸೇರಿಕೊಂಡು ಶ್ರೀ ದೇವರ ಸಾನ್ನಿಧ್ಯದಲ್ಲಿ ಬಹಳ ಭಕ್ತಿಯಿಂದ ಪ್ರಾರ್ಥನೆಯನ್ನು ಈಗಾಗಲೇ ಕ್ಷೇತ್ರದ ಗುರುಸ್ವಾಮಿಗಳು, ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಮತ್ತೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನಮ್ಮೆಲ್ಲರ ಪ್ರಾರ್ಥನೆ ಏನು ಅಂತ ಹೇಳಿದರೆ, ಏನು ಕಳೆದ ಹಲವಾರು ವರ್ಷಗಳಲ್ಲಿ ಇಡೀ ದೇಶದ ಜನ ಒಂದು ನಿರೀಕ್ಷೆಯಲ್ಲಿ ಇದ್ದಂತಹ ಶ್ರೀರಾಮದೇವರ ಜನ್ಮಭೂಮಿಯಲ್ಲಿ ಒಂದು ಭವ್ಯವಾದ ಮಂದಿರ ನಿರ್ಮಾಣ ಆಗಬೇಕು. ಆ ನಿಟ್ಟಿನಲ್ಲಿ ಶ್ರೀದೇವರು ಇಡೀ ಜಗತ್ತಿಗೆ ಸನ್ಮಂಗಲವನ್ನು ಉಂಟು ಮಾಡಬೇಕು ಎಂಬ ಪ್ರಯತ್ನ ಹಲವಾರು ವರ್ಷಗಳಿಂದ ನಡೆಯುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಆ ಶುಭಗಳಿಗೆ ಇವತ್ತು ಕೂಡಿ ಬಂದಿದೆ. ನಮ್ಮ ಹಿರಿಯರು ಹೇಳಿದಂತೆ ಯಾವುದಕ್ಕೂ ಕೂಡ ಒಂದು ಕಾಲ ಬರಬೇಕು ಅಂತೇಳಿ ಆ ಒಂದು ಕಾಲ ಇವತ್ತು ಬಂದಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ RSSನ ಪ್ರಮುಖರಾದಂತಹ ಭಾಗವತ್ ಜಿಯವರು, ನಮ್ಮ ಶ್ರೀರಾಮ ನ್ಯಾಸ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಹಿರಿಯ ನೇತಾರರು ಸೇರಿಕೊಂಡು ಆಗುವಂತಹ ಆ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಭಾಳ ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ನಡೆಯಬೇಕು ಅಂತೇಳಿ ನಾವೀಗಾಗಲೇ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತತ್ವಮಸಿ ಶಾಖೆ ಬೆಲ್ಮದ ಎಲ್ಲರೂ ಸೇರಿ ನಾನು ಆಗ ಹೇಳಿದಂತೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಖಂಡಿತವಾಗಿಯೂ ಕಾರ್ಯಕ್ರಮ ಯಶಸ್ವಿಯಾಗಿ ಶ್ರೀದೇವರ ಅನುಗ್ರಹದಿಂದ ನಡೆಯುತ್ತದೆ. ನಮ್ಮ ಈ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ಯಾರು ಹಲವು ವರ್ಷಗಳಿಂದ ಈ ಒಂದು ಮಂದಿರಕ್ಕೆ ಬೇಕಾಗಿ ಯಾರೆಲ್ಲ ಹೋರಾಟವನ್ನು ಮಾಡಿ ಆ ಮೂಲಕ ಶ್ರೀರಾಮ ದೇವರ ಭಕ್ತರು ಇದೆಷ್ಟೋ ಜನ ತಮ್ಮ ಇಡೀ ಜೀವನವನ್ನೇ ಅದಕ್ಕಾಗಿ ಮುಡಿಪಿಟ್ಟವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಶ್ರೀರಾಮ ಪರಿವಾರ ದೇವರು ಒಳ್ಳೆಯದನ್ನು ಮಾಡಲಿ. ಆದಷ್ಟು ಬೇಗನೆ ಈ ಭವ್ಯವಾದ ಒಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ಎದ್ದು ನಿಲ್ಲುವಂತಾಗಲಿ. ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಶ್ರೀದೇವರ ದರ್ಶನ ಮಾಡುವಂಥ ಭಾಗ್ಯವನ್ನು ನಮಗೆಲ್ಲರಿಗೂ ಕೂಡ ಶ್ರೀದೇವರು ಕರುಣಿಸಲಿ ಅಂತೇಳಿ ಬಹಳ ಭಕ್ತಿಯಿಂದ ಶ್ರೀದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಶ್ರೀದೇವರಲ್ಲಿ ಮಾಡ್ತಾ ಇದ್ದೇವೆ. ಇನಿ ನಂಗೆ ಸಂಭ್ರಮದ ದಿನ. ಈ ಸಂಭ್ರಮದ ದಿನತ ಒಂದು ಬೇಜಾರ್ ಪಂಡ ಇನಿ ಪೂಜ್ಯ ಪೇಜಾವರ ಶ್ರೀಕ್ಲು ಬೊಕ್ಕ ಶೀರೂರು ಮಠದ ಶ್ರೀಕ್ಲು ಇಚ್ಚೇರು ಮೊಕ್ಲಿನ ಒಟ್ಟಿಗೆ ಆನಿ ಕರಸೇವೆಗೆ ಪೋತಿನ ಅವ್ಯತೋ ಕರಸೇವಕರು ಪ್ರಾಣಾರ್ಪಣೆ ಮಲ್ತದೇರು. ಅಕ್ಲೆಗೂ ಈ ಸಂಭ್ರಮನ ಅರ್ಪಣೆ ಮಲ್ತಂದುಲ ಪಂಡದ ಸಾರ್ಥವರ್ಮನತ ಸೊನ್ಪತ್ರ ಡೇಟ್ ಕರಸೇವೆಡು ಪಾಲ್ಪಡೆಯಿನ ಶ್ರೀ ಪದ್ಮನಾಭ ಮಾರ್ಕೆದು ತೆರಿಪಾಯರು. ಅಯೋಧ್ಯೆ ನಡಪಣ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಎಂಕ್ಲು ಪೂರಕವಾದ ಮುಲ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಡು ಪೂಜೆದ ಮುಖಾಂತರ ಪ್ರೋತ್ಸಾಹ ಮಂತೊಂದಿಲ್ಲ. ಅವತ್ತಂದರೆ 92ನ ಕರಸೇವೆಡು ಯಾನ ಒಂಜಿ ಕರಸೇವಕ್ಕೆ ಸಂಘಟನೆದ ಮುಖಾಂತರ ಎಂಕುಲು ಅಯೋಧ್ಯೆಡು ಕರಸೇವೆಗೆ ಹೋದು ಆ ಭವ್ಯ ನೇಟು ಸೇವೆ ಉಂಟು ಭಾಗ್ಯಲ ತಿಕ್ಕಲು ಅವತ್ತಂದೆ ಎಂಕ್ಲಿನ ಈ ಶಿಲಾನ್ಯಾಸ ಸಮಾರಂಭಡು ನಮ್ಮಲ ಇಟ್ಟ ತೂಪುಣ ಭಾಗ್ಯ ಇನ್ನೂ ಆಯ್ತು. ನಾವು ದೇವರನ್ನೇ ಕೃಪೆ ಅವತ್ತಂದೆ ನೇಟು ಸಂಭ್ರಮಡು ಬೇಜಾರು ಬಣ್ಣ ಬೇರೆ ನಮ್ಮ ಪೇಜಾವರ ಶ್ರೀರು ಮಠದ ಶ್ರೀಲಾ ಇನ್ನು ಇಜ್ಜೆ ನಮ್ಮೊಟ್ಟಿಗೆ ಆಂಡ ಅಕ್ಲೆ ಒಟ್ಟಿಗೆ ಲಕ್ಷಾಂತರ ಕರಸೇವಕರು ಸೊನ್ಪತ್ರ ಡೇಟ್ ಪ್ರಾಣಾರ್ಪಣೆ ಮಂತೇರು. ಅಕ್ಲೆಗೆ ಈ ನಮ್ಮ ಸಂಭ್ರಮನ ಅರ್ಪಣೆ ಮಂತೊಂದು ದೊಡ್ಡ ಪಾತ್ರ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತತ್ವಮಸಿ ಶಾಖೆದ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಶೆಟ್ಟಿ ಬೆಳ್ಮ, ಸಂಚಾಲಕರು ಶ್ರೀ ಅವಿನಾಶ್ ಬರಿಕೆ, ಪ್ರಧಾನ ಕಾರ್ಯದರ್ಶಿ ರವಿ ಗುಡ್ಡೆಮನೆ, ಸಹ ಕಾರ್ಯದರ್ಶಿ ಪ್ರಶಾಂತ್ ರಾಣೆ ದೇಳಕಟ್ಟೆ, ಗೋಪ್ರಮುಖ್ ನವೀನ್ ದೇಳಕಟ್ಟೆ, ಸಹ ಸಂಚಾಲಕರು ಸುಕೇತ್ ಬೆಳ್ಮ ಬರಿಕೆ, ಭಜನಾ ಸಂಘದ ರಾಘವೇಂದ್ರ ಕುಕ್ಕುದಕಟ್ಟೆ ಬೊಕ್ಕ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.